ಈಶ್ವರಪ್ಪನವರು ವಿಧಾನಸಭೆಯಲ್ಲಿ ತನ್ನ ಕಚೇರಿಯಲ್ಲಿ ಮಾಡಿದಂಥ ಹೇಳಿಕೆಯನ್ನು ನೋಡಿದಾಗ ಪಕ್ಕನ ನನಗೆ ನೆನಪಾಗಿರುವಂಥದ್ದು, ಒಂದು ಸಲ ಸಿದ್ದರಾಮಯ್ಯನವರು ಈಶ್ವರಪ್ಪನಿಗೆ ಅವನ ಮೆದುಳಿಗೆ ಮತ್ತು ನಾಲಗೆಗೆ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ಉಲ್ಲೇಖ ಮಾಡಿರೋದು ನೆನಪಿಸುವಂಥ ರೀತಿಯಲ್ಲಿ ಆಯಿತು. ಪವಿತ್ರವಾದಂಥ ವಿಧಾನಸೌಧದಲ್ಲಿ ಇವತ್ತು ಈ ರೀತಿಯಲ್ಲಿ ಅನಾಗರಿಕರ ರೀತಿಯಲ್ಲಿ ಏಕಾಏಕಿಯಾಗಿ ಅವಹೇಳನ ಮಾಡುವಂಥ ಒಂದು ಕೆಲಸ ಕಾರ್ಯ, ಅವ್ಯಾಚ್ಯ ಶಬ್ದಗಳ ಮುಖಾಂತರ ಅವಹೇಳನ ಮಾಡುವಂಥ ಕೆಲಸ ಕಾರ್ಯ ಈಶ್ವರಪ್ಪನವರು ಮಾಡ್ತಾರೆ ಅಂತ ಹೇಳಿದರೆ ಅವರಿಗೆ ಮೆದುಳಿನಲ್ಲಿ ಸಮತೋಲನ ತಪ್ಪಿದೆ ಅಂತೇಳಿ ಅರ್ಥ. ಅವರ ಸಂಸ್ಕೃತಿಯನ್ನು ಬಿಂಬಿಸ್ತದೆ. ಆದಷ್ಟು ಶೀಘ್ರವಾಗಿ ಅವರಿಗೆ ಮಂಪರ ಪರೀಕ್ಷೆ ಮಾಡಿ ಮುಂದೆ ಇವತ್ತು ಇನ್ನಷ್ಟು ಅನಾಹುತಗಳಾಗದಂಥ ರೀತಿಯಲ್ಲಿ ಆಸ್ಪತ್ರೆಗೆ ಅವರನ್ನು ಜೋಡಣೆ ಮಾಡೋದು ಉಚಿತ. ಮುಂದಕ್ಕೆ ಬರುವಂಥ ಅವಘಡವನ್ನು, ಪಕ್ಷಕ್ಕೆ ಬರುವಂಥ ಅವಘಡವನ್ನು ತಪ್ಪಿಸುವಂಥ ರೀತಿಯ ಒಂದು ಕಾರ್ಯಕ್ರಮ BJP ಹಮ್ಮಿಕೊಳ್ಳೋದು ಒಳ್ಳೆಯದು ಅಂತೇಳಿ ನಾನು ಸಲಹೆ ಮಾಡ್ತೇನೆ.